ಮಂಗಳೂರು ಹೊರವಲಯದ ಕಿನ್ನಿಗುಡಿ ಸಮೀಪದ ನಿಡ್ಡೋಡಿಯ ಪ್ರಸ್ತಾವಿತ ಸೀ ಫುಡ್ ಪಾರ್ಕ್ ಪ್ರದೇಶಕ್ಕೆ ಡಿವೈಎಫ್ಐ ರೈತ ಸಂಘದ ನಿಯೋಗ ಭೇಟಿಯನ್ನು ನೀಡಿ ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರ ಜೊತೆಗೆ ಚರ್ಚೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದೆ. 3 ಬೆಳೆಯ ಫಲವತ್ತಾದ 50 ಎಕರೆ ಕೃಷಿ ಭೂಮಿಯಲ್ಲಿ ಸೀ ಫುಡ್ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿರುವ ಯೋಜನೆಯ ಕುರಿತು ಗ್ರಾಮಸ್ಥರಿಗೆ ಹಾಗೂ ಕೃಷಿ ಭೂಮಿಯ ಒಡೆತನ ಹೊಂದಿರುವ ರೈತರಿಗೆ ಯಾವುದೇ ಮಾಹಿತಿಯನ್ನು ಒದಗಿಸದೆ ಅವರನ್ನ ಕತ್ತಲಲ್ಲಿ ಇಟ್ಟಿರುವುದು, ಘಟಕಕ್ಕೆ ದಿನವೊಂದಕ್ಕೆ ಬೇಕಾಗುವ ಕನಿಷ್ಠ 5 ಲಕ್ಷ ಲೀಟರ್ ನೀರು ಗ್ರಾಮದ ಅಂತರ್ಜಲದಿಂದ ಪಡೆಯುವ, ಮೀನು ಶುದ್ಧೀಕರಿಸಿದ ಘಟಕದ ತ್ಯಾಜ್ಯ ನೀರು ವಿಲೇವಾರಿಯ ಕುರಿತು ಅಸ್ಪಷ್ಟತೆ, ಮೀನು ಸಂಸ್ಕರಣೆ, ಸಾಗಾಟದ ಸಂದರ್ಭ ಉಂಟಾಗುವ ಮಾಲಿನ್ಯ, ಒಟ್ಟು ಸಮೃದ್ಧ ಕೃಷಿ ಪ್ರಧಾನ ನಿಡ್ಡೋಡಿ ಗ್ರಾಮದ ಪರಿಸರ, ಜನಜೀವನಕ್ಕೆ ಸೀ ಫುಡ್ ಪಾರ್ಕ್ ಕಂಟಕ ಎಂಬ ವಾದವನ್ನು ನಿಯೋಗ ಆಲಿಸಿದ್ದು, ಘಟಕವನ್ನು ನಿಡ್ಡೋಡಿ ಗ್ರಾಮದಲ್ಲಿ ಸೀ ಫುಡ್ ಪಾರ್ಕ್ ಸ್ಥಾಪಿಸುವ ಪ್ರಸ್ತಾವವನ್ನು ಹಿಂದಕ್ಕೆ ಪಡೆಯಬೇಕು ಎಂಬ ಹೋರಾಟವನ್ನು ಬೆಂಬಲ ಮಾಡುವುದಾಗಿ ನಿಯೋಗ ಗ್ರಾಮಸ್ಥರಿಗೆ ಭರವಸೆಯನ್ನು ನೀಡಿತು. ಈ ಸಂದರ್ಭ ಡಿವೈಎಫ್ ಮುಖಂಡರಾದ ಯಾದವ್ ಶೆಟ್ಟಿ, ಮುನೀರ್ ಕಾಟಿಪಳ್ಳ, ಶ್ರೀನಾಥ್ ಕುಲಾಲ್ ಮೊದಲಾದವರು ಉಪಸ್ಥಿತರಿದ್ದರು. ನಾನು ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ನಿಡ್ಡೋಡಿ ಗ್ರಾಮದಲ್ಲಿ ಇದ್ದೇನೆ. ಈ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವಂಥ ಬೆಳವಣಿಗೆಗಳು ಚರ್ಚೆ ಇಲ್ಲದೆ ಈ ಪ್ರದೇಶದ 50 ಎಕರೆ ಕೃಷಿ ಭೂಮಿ ಮತ್ತು ಜನವಸತಿ ಪ್ರದೇಶದಲ್ಲಿ ಸೀ ಫುಡ್ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ನಿರ್ಧಾರ ಮಾಡಿದೆ. ಆ ಕುರಿತು ಮೊನ್ನೆ ಸ್ಥಳಕ್ಕೆ ಬಂದಂತಹ ನಮ್ಮ ಉಸ್ತುವಾರಿ ಮತ್ತು ಮೀನುಗಾರಿಕಾ ಸಚಿವರಾದಂಥ ಅಂಗಾರ ಮತ್ತು ಸ್ಥಳೀಯ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಜೊತೆ ಜನತೆ ತಮ್ಮ ಪ್ರತಿರೋಧವನ್ನು ತೋರಿಸಿದ್ದಾರೆ ಮತ್ತು ಧಿಕ್ಕಾರಗಳನ್ನು ಕೂಡ ಕೂಗಿದ್ದಾರೆ. ನಮಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೀ ಫುಡ್ ಫ್ಯಾಕ್ಟ್ರಿ ಬೇಡ, ಉದ್ಯಮ ಬೇಡ ಅನ್ನುವಂಥದ್ದು ಇಲ್ಲಿಯ ಜನರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಅದಕ್ಕೆ ಕಾರಣ ಬಹಳ ಪ್ರಧಾನವಾಗಿ ಇಲ್ಲಿ ವಾಸ ಇರುವಂಥದ್ದು ಬಹಳ ಮುಗ್ಧ ಮತ್ತು ಅಮಾಯಕರು ಅಂತ ಕರ್ಕೊಳ್ತಾ ಇರುವಂಥ ಕುಡುಬಿ ಸಮುದಾಯದವರು, ಒಂದು ರೀತಿಯಲ್ಲಿ ಟ್ರೈಬು ಕಮ್ಯುನಿಟಿ, ಯಾವುದೇ ರೀತಿಯಾದಂಥ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತಹ ಮತ್ತು ಕೃಷಿಯಲ್ಲೇ ತಮ್ಮ ಬದುಕನ್ನು ಸಾಗಿಸುವಂಥ ಒಂದು ಸಮುದಾಯ. ಆ ಸಮುದಾಯದ ವಸತಿ ಮತ್ತು ಕೃಷಿ ಭೂಮಿಗಳಿದ್ದಾವೆ. ಈ ಕೃಷಿ ಭೂಮಿ ಅಂತೂ 3 ಬೆಳೆ ವರ್ಷಕ್ಕೆ ಬೆಳೀತಾರೆ. ಭತ್ತ, ತರಕಾರಿ, ಕಬ್ಬು, ಈ ರೀತಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವಂಥ ಒಂದು ಅತ್ಯುತ್ತಮವಾದಂಥ ಕೃಷಿ ಪ್ರದೇಶ. ಈ ಭಾಗದಲ್ಲಿ ಹಿಂದೆಯೂ ಕೂಡ ಉಷ್ಣ ವಿದ್ಯುತ್ ಸ್ಥಾವರ ಇರ್ಬೋದು, ಸುವರ್ಣ ಕಾರಿಡಾರ್ ಯೋಜನೆ ಇರ್ಬೋದು ಅಂತ ಬಹಳ ಹಿಂದೆ ವಿಮಾನ ನಿಲ್ದಾಣ, ಈ ರೀತಿ ಬೇರೆ ಬೇರೆ ಈ ಭೂಮಿ ಕೃಷಿ ಭೂಮಿಗೆ ಕಣ್ಣು ಹಾಕುವ ಪ್ರಯತ್ನ ನಡೆದಿತ್ತು. ಈಗ 50 ಎಕರೆ ಭೂಮಿ ತಗೊಂಡು ಸೀ ಫುಡ್ ಏನು ಉದ್ಯಮ ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಆದರೆ ಅದು ಅಲ್ಲಿಗೆ ನಿಲ್ಲುವುದಿಲ್ಲ. ಮುಂದಕ್ಕೆ ಇದನ್ನು ರಿಲೇಟೆಡ್ ಆದಂಥ ಬೇರೆ ಬೇರೆ ಉದ್ಯಮಗಳು ಈ ಭಾಗದಲ್ಲಿ ಬರುವಂಥ ಎಲ್ಲ ಸಂಚು ಸಾಧ್ಯತೆಗಳು ಕಂಡು ಬರ್ತಾ ಇದೆ.